ತಾಲೂಕು ಪಂಚಾಯತ್ನ ಮೇಜರ್ ಉನ್ನಿಕೃಷ್ಣನ್ ಸಭಾಂಗಣದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಜಯಮಾಲಾರವರು ವಿತರಿಸಿದರು। ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯಾವುದೇ ಸರ್ಕಾರ ಯೋಜನೆಗಳನ್ನ ಜಾರಿಗೆ ತಂದಾಗ ಅವುಗಳನ್ನು ಮುಂದುವರಿಸುವ ಜವಾಬ್ದಾರಿ ಜನಪ್ರತಿನಿಧಿಗಳದ್ದಾಗಿದೆ। ಹಿಂದಿನ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನ ಮುಂದುವರಿಸುವ ಜೊತೆಗೆ ಹೊಸ ಸರ್ಕಾರದ ಯೋಜನೆಗಳನ್ನ ಜನರಿಗೆ ಮುಟ್ಟಿಸುವಲ್ಲಿ ಯಾವುದೇ ರಾಜಕೀಯ ಸಲ್ಲದು। ಶಾಸಕರ ವಿನಂತಿಯಂತೆ ಕಾರ್ಕಳಕ್ಕೆ 15 ಎಕರೆ ನಿವೇಶನದಲ್ಲಿ ಬಾಲಭವನ ಹಾಗೂ ಮಕ್ಕಳ ಮನೋವಿಕಾಸಕ್ಕೆ ಬುಕ್ ಪಾರ್ಕ್ ಅನ್ನು ತೆರೆಯಲಾಗುವುದು। ಮಕ್ಕಳ ಮನೋಲ್ಲಾಸದ ಜೊತೆಗೆ ಮನೋವಿಕಾಸಕ್ಕೆ ಇವು ಅನುಕೂಲಕರವಾಗಲಿದೆ ಎಂದರು। ಹೆರಿಗೆ ಆಸ್ಪತ್ರೆ ಇರ್ಬೋದು, ಆಸ್ಪತ್ರೆಗಳನ್ನು ಇವತ್ತು ನಾವು ಅದನ್ನ ಬಿಡುಗಡೆ ಮಾಡಿದ್ವಿ। ಅದು ಕೂಡ ಜನರಿಗೆ, ಸಾಧಾರಣ ಜನರಿಗೆ ಅದು ರೀಚ್ ಆಗುವಂಥದ್ದು ಮಂಥನಗಳು ಮಾಡಿ ಇದರಲ್ಲಿ ಕಾಗೋಡು ತಿಮ್ಮಪ್ಪ ಅವ್ರ ಪಾತ್ರ ಬಹಳಷ್ಟು ಇದೆ। ಇವತ್ತು ದೇಶಪಾಂಡೆ ಅವರಿದ್ದಾರೆ, ಇದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ತುಂಬ ಇದೆ। ಇದರಲ್ಲಿ ಎಲ್ಲ ಶಾಸಕರು ಕೂಡ ಈ ಒಂದು ಮನೆಯನ್ನ ತಂದು ಕೊಡಬೇಕು, ಇದು ಡೀಮ್ಡ್ ಫಾರೆಸ್ಟ್ ಇಂದ ಕಟ್ಕೊಂಡಂತವರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದು ಎಲ್ಲರ ಹೋರಾಟದ ಫಲ ಇವತ್ತು ಈ ಮನೆ ಹಕ್ಕುಪತ್ರ ವಿತರಣೆ ಮಾಡುವಂಥದ್ದು। ಅದರಿಂದಾಗಿ ಈ ಹಕ್ಕುಪತ್ರ ವಿತರಣೆ ನಿಜಕ್ಕೂ ಎಲ್ಲಿ ಮನೆ ಕಟ್ಕೊಂಡಿದ್ರು ಕೂಡ ಅವರಿಗೆ ರಕ್ಷಣೆ ಕೊಡೋ ನಿಟ್ಟಿನಲ್ಲಿ ನಾವು ಯಾವತ್ತೂ ಕೂಡ ಅವ್ರ ಪರವಾಗಿ ಇದ್ದೀವಿ ಅನ್ನೋದಕ್ಕೆ ಮತ್ತು ಅವರಿಗೆ ಈ ಹಕ್ಕುಪತ್ರ ವಿತರಣೆ ಮಾಡಿ ಅವರನ್ನ ತೊಂದರೆಯಿಂದ ಯಾವುದೇ ರೀತಿಯಾಗಿ ಅವರಿಗೆ ತೊಂದರೆ ಆಗದೇ ಇರೋದ್ರಲ್ಲಿ ನಾವು ನೋಡಲಿಕ್ಕೆ ನಾವು ಈ ಹಕ್ಕುಪತ್ರ ವಿತರಣೆಯನ್ನ ಮಾಡುವಂತಹ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ। जिलाधिकारी प्रियंका मेरी फ्रांसिस, कुंदापुर सहायक कमिश्नर भूबालन, योजना निर्देशक अरुणा प्रभा, मुख्याधिकारी मेबल डिसोजा, जिला पंचायत सदस्यराद सुमित शेट्टी बैलूरू, दिव्यश्री अमीन, रेश्मा शेट्टी, तालूಕು पंचायत उपाध्यक्ष गोपाल अमूल्य, निर्वहणाधिकारी डॉ मेजर हर्ष ಮೊದಲಾದವರು ಉಪಸ್ಥಿತರಿದ್ದರು।